ಅಂಗನವಾಡಿ ಶಿಕ್ಷಕಿಯ ಮಗ ಇವತ್ತು ಜಿಲ್ಲಾಧಿಕಾರಿ. ನಾನು ಹೇಳ್ತಾ ಇರುವಂತಹ ಈ ವಿಚಾರ ನಮ್ಮ ಪಕ್ಕದ ಕೇರಳದ ಅಂದ್ರೆ ಕಾಸರಗೋಡು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿರುವಂತಹ ಅರ್ಜುನ್ ಪಾಂಡ್ಯನ್ ಅವರ ಬಗ್ಗೆ. ಅರ್ಜುನ್ ಪಾಂಡ್ಯನ್ ಅವರು ಕಾಸರಗೋಡಿನ DC ಆದ ಮೇಲೆ ನಾವೆಲ್ಲರೂ ಕೂಡ ಅವರನ್ನು ಸ್ವಲ್ಪ ಗಮನಿಸಿರ್ತೇವೆ. ಅವರು ಬಹಳ ಅಗ್ರೆಸಿವ್ ಆಗಿರ್ತಾರೆ, ಬಹಳ ಆಕ್ಟಿವ್ ಆಗಿರ್ತಾರೆ. ಅವರು ಜನರನ್ನ ಭೇಟಿಯಾಗುವಂತಹ ಸಂದರ್ಭದಲ್ಲಿ, ಕೆಲವೊಂದು ಪರಿಶೀಲನೆಗೆ ಅಂತ ಹೋಗುವಂತಹ ಸಂದರ್ಭದಲ್ಲಿ ಆ ಭಾಗದ ಅಂದ್ರೆ ಈ ಗ್ರಾಮೀಣ ಭಾಗದ ಜನರ ಜೊತೆ ಅವರು ಬೆರೆಯುವಂತಹ ರೀತಿ ಒಬ್ಬ ಆ ಭಾಗದ ವ್ಯಕ್ತಿಯಾಗಿ ಅವರ ಜೊತೆ ಸೇರಿಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ಕಷ್ಟದ ದಿವಸಗಳನ್ನ ನೋಡಿ ಬೆಳೆದಂತವರು. ಒಬ್ಬರ ಅಂಗನವಾಡಿ ಶಿಕ್ಷಕಿಯ ಮಗನಾಗಿ ಅವರು ಕೂಡ ಬೆಳೆದವರು. ಅವರು ಪ್ರಮುಖವಾಗಿ ಕೇರಳದ ಇಡುಕ್ಕಿ ಜಿಲ್ಲೆಯ ಯಲಪಾರ ಗ್ರಾಮದವರವರು. ಅವರ ತಂದೆ ಸಿ ಪಾಂಡ್ಯನ್ ಅವರು ಏಲಕ್ಕಿ ರೈತರು. ತಾಯಿ ಉಷಾ ಕುಮಾರಿ ಅವರು ಅಂಗನವಾಡಿ ಶಿಕ್ಷಕಿಯಾಗಿದ್ರು. ಅರ್ಜುನ್ ಪಾಂಡ್ಯನ್ ಅವರು ಒಂದು 3ನೇ ವಯಸ್ಸಿನಲ್ಲಿರುವಾಗಲೇ ಅವರು ಅಂಗನವಾಡಿ ಕಾರ್ಯಕರ್ತೆಯಾಗಿ ಅವರ ತಾಯಿ ಸೇರಿಕೊಳ್ತಾರೆ. ಸಣ್ಣ ವಯಸ್ಸಿನಲ್ಲಿ ಶಾಲೆಗೆ ರಜೆ ಎಲ್ಲ ಇದ್ದಂತಹ ಸಂದರ್ಭದಲ್ಲಿ ಪಾಂಡ್ಯನ್ ಅವರು ಕೂಡ ತಾಯಿಯ ಜೊತೆಗೆ ಅಂಗನವಾಡಿಗೆ ಹೋಗ್ತಾ ಇದ್ರು. ಅಲ್ಲಿ ಒಂದಷ್ಟು ವಿಚಾರಗಳು ಅವರಿಗೆ ಗೊತ್ತಿತ್ತು, ಇಲ್ಲಿ ಹೇಗೆ ಆಗುತ್ತೆ, ಅವರ ತಾಯಿ ಅನುಭವಿಸ್ತಾ ಇದ್ದಂತಹ ಕಷ್ಟಗಳು, ಆ ಮಕ್ಕಳಿಗೆ ಇಲ್ಲಿ ಆಗ್ತಾ ಇದ್ದಂತಹ ಸಮಸ್ಯೆಗಳು, ಹೀಗೆ ಮೂಲಭೂತವಾದಂತಹ ಒಂದಷ್ಟು ಸಮಸ್ಯೆಗಳನ್ನು ಅವರು ಅರ್ಥ ಮಾಡಿಕೊಂಡಿದ್ರು. ಅಂದ್ರೆ ಆ ಒಂದು ಒಡನಾಟ ಅವರಿಗೆ ಇತ್ತು ಅನ್ನುವಂಥದ್ದು. ಹಾಗಾಗಿ ಮುಂದೆ ಅವರು ಕೂಡ ಅಂದ್ರೆ ಒಂದು ಮಧ್ಯಮ ವರ್ಗದ ಕುಟುಂಬ ಆಗಿರೋದ್ರಿಂದ ಅವರು ಕಾಲೇಜು ದಿನಗಳನ್ನ ಮುಗಿಸ್ತಾರೆ. ಆ ಸಂದರ್ಭದಲ್ಲಿಯೂ ಕೂಡ ಅವರು ತೋಟದ ಕೆಲಸಗಳಿಗೆಲ್ಲ ಹೋಗ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಒಂದು ಮಧ್ಯಮ ವರ್ಗದ ಕುಟುಂಬ ಆಗಿರೋದ್ರಿಂದ ಅವರು ಕೂಡ ತೋಟದ ಕೆಲಸಗಳಿಗೆ ಹೋಗಿ ತನ್ನ ವಿದ್ಯಾಭ್ಯಾಸಕ್ಕೂ ಕೂಡ ಅವರು ಮುಂದುವರಿಸ್ತಾರೆ. MTech ಪದವಿಯನ್ನ ಪಡಿತಾರೆ. ಆ ಬಳಿಕ ಅವರು ಒಂದು 2-3 ವರ್ಷ IT ಕಂಪನಿಯಲ್ಲೂ ಕೂಡ ಅವರು ಕೆಲಸವನ್ನ ಮಾಡ್ತಾರೆ. ಆ ಬಳಿಕ ಅವರು UPSC ಎಕ್ಸಾಮ್ ಅನ್ನ ಬರೀತಾರೆ. ಅದರಲ್ಲಿ 2017ನೇ ಬ್ಯಾಚ್ನ ಕೇರಳ ಕೇಡರ್ ಅಧಿಕಾರಿಯಾಗಿದ್ದಾರೆ ಅವರು. ಪ್ರಮುಖವಾಗಿ ಮೊದಲು ಅವರು ತ್ರಿಶೂರ್ ಜಿಲ್ಲೆಯಲ್ಲಿದ್ದರು. ತ್ರಿಶೂರ್ ಜಿಲ್ಲೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಅಂಗನವಾಡಿ ಕಾರ್ಯಕರ್ತರಿಗೆ ಏನು ಸಮಸ್ಯೆಗಳಾಗ್ತಾ ಇತ್ತು ಅದ್ರ ಬಗ್ಗೆ ಸ್ವಲ್ಪ ಅವರು ಬಹಳ ಕಾಳಜಿಯನ್ನು ವಹಿಸ್ತಾ ಇದ್ರು ಮತ್ತು ಅಂಗನವಾಡಿಗಳ ನಿರ್ಮಾಣವನ್ನ ಮಾಡ್ತಾ ಇದ್ರು. ಎಲ್ಲೆಲ್ಲ ಸಮಸ್ಯೆಗಳಿತ್ತು, ಎಲ್ಲೆಲ್ಲ ಕಟ್ಟಡಗಳೆಲ್ಲ ಅದರ ಸಮಸ್ಯೆ ಆಗ್ತಾ ಇತ್ತು, ಅವೆಲ್ಲವನ್ನು ಕೂಡ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ತ್ರಿಶೂರ್ ಜಿಲ್ಲೆಯಲ್ಲಿ ಅದನ್ನ ಸರಿ ಮಾಡುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿದ್ರು. ಹಾಗಾಗಿ ದೇಶದ ಒಬ್ಬ ಅತ್ಯುತ್ತಮ ಜಿಲ್ಲಾಧಿಕಾರಿ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೂಡ ಅವರು ಪಡಿತಾರೆ. ಒಬ್ಬ ಒಳ್ಳೆಯ ಅಧಿಕಾರಿಯಾಗಿ ಅವರು ಮೂಡಿ ಬರ್ತಾರೆ. ಈಗಲೂ ಕೂಡ ಅವರು ಕೇರಳದಲ್ಲಿ ಒಬ್ಬ ಆಕ್ಟಿವ್ ಆಗಿರುವಂತಹ, ಅಗ್ರೆಸಿವ್ ಆಗಿರುವಂತಹ ಒಬ್ಬ ಜಿಲ್ಲಾಧಿಕಾರಿ ಅಂತ ಅವರನ್ನ ಎಲ್ಲರೂ ಕೂಡ ಕರೀತಾರೆ. ಜೊತೆಗೆ ಅವರು ಜನರ ಜೊತೆ ಬೆರೆಯುವಂತಹ ರೀತಿ ಮತ್ತು ಒಂದಷ್ಟು ಈ ಪ್ರವಾಸಿ ತಾಣಗಳ ಭೇಟಿ ಆಗಿರಬಹುದು, ಹೀಗೆ ಒಬ್ರು ಆಕ್ಟಿವ್ ಆಗಿ ಜನರ ಜೊತೆ ಬೆರೆಯುವಂತಹ ಜಿಲ್ಲಾಧಿಕಾರಿಯಾಗಿ ಅವರು ಗುರುತಿಸಿಕೊಂಡಿದ್ದಾರೆ. ಸದ್ಯ ಅವರು ಉತ್ತಮ ಜಿಲ್ಲಾಧಿಕಾರಿ ಆಗಿರುವಂಥದ್ದು ಕೇರಳದ ಒಂದು ಇಡುಕ್ಕಿ ಜಿಲ್ಲೆಯ ಯಲಪಾರ ಅನ್ನುವಂತಹ ಗ್ರಾಮದಿಂದ ಬಂದಂತಹ ಪಾಂಡ್ಯನ್ ಅವರು ಇವತ್ತು ಕಾಸರಗೋಡು ಜಿಲ್ಲಾಧಿಕಾರಿಯಾಗಿಯೂ ಕೂಡ ಹೆಸರನ್ನ ಮಾಡ್ತಾ ಇದ್ದಾರೆ. ಒಬ್ಬ ಅಂಗನವಾಡಿ ಕಾರ್ಯಕರ್ತೆಯ ಮಗ ಆ ಮಟ್ಟಕ್ಕೆ ಏರಬಹುದು ಅನ್ನುವುದಕ್ಕೆ ಹಲವರಿಗೆ ಅವರು ಒಂದು ಪ್ರೇರಣೆಯಾಗಿದ್ದಾರೆ. ಜೊತೆಗೆ ಅವರು ಏನು ಒಂದು ಉತ್ತಮ ಜಿಲ್ಲಾಧಿಕಾರಿ ಅನ್ನುವಂತಹ ಪ್ರಶಸ್ತಿಯನ್ನು ಕೂಡ ಪಡೆದಿದ್ರು, ಅದಕ್ಕೂ ಕೂಡ ಅವರು ತನ್ನ ತಾಯಿಯೇ ಪ್ರೇರಣೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ರು. ಅಂದ್ರೆ ಮನಸ್ಸು ಮಾಡಿದ್ರೆ ಯಾರು ಎಲ್ಲಿಗೂ ಕೂಡ ತಲುಪಬಹುದು. ಒಂದು ಕಷ್ಟದ ಕುಟುಂಬದಲ್ಲಿದ್ದಂತಹ ಅಂಗನವಾಡಿ ಕಾರ್ಯಕರ್ತೆಯ ಒಂದು ಮಗ ಇವತ್ತು ಜಿಲ್ಲಾಧಿಕಾರಿ ಆಗಿರುವಂಥದ್ದು ಬಹಳ ಒಂದು ಖುಷಿಯ ಸಂಗತಿ.